ಕಳೆದ ಕೆಲ ದಿನಗಳಿಂದ ಪುರಸಭಾ ವ್ಯಾಪ್ತಿಯ ಅಂಗಡಿಗಳಲ್ಲಿ ಅಧಿಕಾರಿಗಳು ಕೈಗೊಂಡಿರುವ ಪ್ಲಾಸ್ಟಿಕ್ ನಿಷೇಧ ದಾಳಿಗೆ ಪುರಸಭಾ ಸದಸ್ಯರಿಂದಲೇ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಬಂಟ್ವಾಳ ಪುರಸಭಾ ಅಧ್ಯಕ್ಷ ರಾಮಕೃಷ್ಣ ಆಳ್ವ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಆಡಳಿತ ಹಾಗೂ ವಿಪಕ್ಷ ಸದಸ್ಯರು ಅಧಿಕಾರಿಗಳ ದಾಳಿ ಕಾರ್ಯಾಚರಣೆಯ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸ್ಥಾಯಿ ಸಮಿತಿ ಅಧ್ಯಕ್ಷ ವಾಸು ಪೂಜಾರಿ ಅವರು ವಿಷಯ ಪ್ರಸ್ತಾಪಿಸಿ ಸಣ್ಣ ಸಣ್ಣ ಅಂಗಡಿಗಳಿಗೆ ದಾಳಿ ಮಾಡಿ ದಂಡ ವಿಧಿಸುವ ಬದಲು ಪ್ಲಾಸ್ಟಿಕ್ ತಯಾರಿಕಾ ಕಾರ್ಖಾನೆಗಳನ್ನೇ ಮುಚ್ಚಬೇಕು ಎಂದು ಆಗ್ರಹಿಸಿದರು. ಇದಕ್ಕೆ ದನಿಗೂಡಿಸಿದ ಬಿಜೆಪಿಯ ಸದಸ್ಯ ಬಿ ದೇವದಾಸ್ ಶೆಟ್ಟಿ, ಪ್ಲಾಸ್ಟಿಕ್ ಬಳಕೆಗೆ ನನ್ನ ತೀವ್ರ ವಿರೋಧವಿದೆ. ಆದರೆ ಪ್ಲಾಸ್ಟಿಕ್ ಉತ್ಪಾದನೆಯನ್ನ ನಿಯಂತ್ರಿಸದೆ ವ್ಯಾಪಾರಿಗಳ ಮೇಲೆ ದಂಡ ಹಾಕುವುದು ಸರಿಯಲ್ಲ. ಈ ಬಗ್ಗೆ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡುವ ಕೆಲಸ ಆಗಬೇಕಾಗಿದೆ ಎಂದರು. ಜನಸಾಮಾನ್ಯರ ಭಾಗದ ನಮ್ಮಂತ ಕೂಡಂಗಡಿಯಲ್ಲಿಟ್ಟು ವ್ಯಾಪ್ತಿ ಕೈಗೊಳ್ಳಲಾಗುತ್ತದೆ. ಬಂಟ್ವಾಳ ಪುರಸಭೆಯವರು ಏಕಾಗಿ ಭಾಗದ ಅಂಗಡಿಗಳಿಗೆ ದಾಳಿ ಮಾಡಿದ ಕೂಡಲೇ ನಾವು ಬಡವರ ಬಗ್ಗೆ ನಾನೊಬ್ಬ ಕೂಡಂಗಡಿಯಲ್ಲಿ ಇಟ್ಟುಕೊಂಡು ನಾನು ಒಂದು ಅರ್ಧ ಲೀಟರ್ ಹಾಲು ಕೊಡಬೇಕಾದ್ರೆ 2 ಹೊಟ್ಟೆ ಇರ್ತದೆ ಜನರಿಗೆ. ಹಾಲು ಹೊಟ್ಟೆ ಬರೆದಿದ್ರೆ ಹಾಲು ಬೇಡ ಹೋಗ್ತಾರೆ. ನಾವು ಜೀವನ ನಡೆಸುವುದರಲ್ಲಿ ಇದು ಜನಸಾಮಾನ್ಯರಿಗೆ ಇಂಥ ಅವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ಬೇಡಿ. ಎಸ್ಡಿಪಿಐ ಸದಸ್ಯ ಮೋನಿಶ್ ಶಾಲಿ ಮಾತನಾಡಿ, ಪ್ಲಾಸ್ಟಿಕ್ ನಿಷೇಧ ಕಾರ್ಯಾಚರಣೆ ಧೂಮಪಾನ ನಿಷೇಧದಂತೆಯಾಗಿದೆ. ಉತ್ಪಾದನಾ ಕಾರ್ಖಾನೆಗಳನ್ನು ನಿಯಂತ್ರಿಸುವ ಬದಲು ಬಳಕೆದಾರರು ನಿಯಂತ್ರಿಸಲಾಗುತ್ತದೆ. ಪುರಸಭೆಯು ಈ ಕಾರ್ಯಾಚರಣೆಯಿಂದಾಗಿ ಸಾರ್ವಜನಿಕರು ನಮಗೆ ಶಾಪ ಹಾಕ್ತಿದ್ದಾರೆ. ಈ ಕುರಿತು ಸ್ಪಷ್ಟ ನೀತಿಯನ್ನ ಅನುಸರಿಸಬೇಕು. ಕಠಿಣ ನಿಯಮ ಪಾಲನೆಯ ವೇಳೆ ಬಡ ಅಂಗಡಿದಾರರ ಹಿತ ಕಾಯಬೇಕು. ಸಾಧ್ಯವಾದರೆ ಪ್ಲಾಸ್ಟಿಕ್ ಉತ್ಪಾದನೆಯ ಮೇಲೆ ನಿಯಂತ್ರಣ ಹೇರಲು ಪತ್ರ ಬರೆಯಿರಿ ಎಂದು ಒತ್ತಾಯಿಸಿದ್ರು. ಅದು ಎಕ್ಸ್ಪೋರ್ಟ್ ಆಗ್ತಾ ಉಂಟು, ಇಂಪೋರ್ಟ್ ಆಗ್ತಾ ಉಂಟು, ಅದು ಬ್ಯಾನರ್ಗೆ ಒಂದು ಖರ್ಚು, ಅದು ಬ್ಯಾನರ್ಗೆ ಪೊಲೀಸ್ನವರು ಅದೊಂದು ಖರ್ಚು. ಮುನ್ಸಿಪಾಲಿಟಿ ಕೂಡ ನಾವು ಲೈಸೆನ್ಸ್ ಕೊಡ್ತೇವೆ ಪ್ಲಾಸ್ಟಿಕ್ ಮಾರಾಟ ಮಾಡಲಿಕ್ಕೆ. ಇನ್ನು ಶಾಸಕರಾಗಿ ಚುನಾಯಿತರಾದ ಬಳಿಕ ಮೊದಲ ಬಾರಿಗೆ ಬಂಟ್ವಾಳ ಪುರಸಭೆಗೆ ಆಗಮಿಸಿದ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿದ ಶಾಸಕ ಯು ರಾಜೇಶ್ ನಾಯ್ಕ್ ಅವರು ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ನೀತಿ ಪಾಠ ಮಾಡಿ ಗಮನ ಸೆಳೆದರು. ಶಾಸಕನಾಗುವ ಮೊದಲು 1-2 ಬಾರಿ ಗೇಟಿನ ಹೊರಗಡೆ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವುದನ್ನು ನೆನಪಿಸಿದ ಅವರು ಈಗ ಪುರಸಭೆಯೊಳಗೆ ಜನರ ಧ್ವನಿಯಾಗಿ ಪ್ರವೇಶಿಸುವ ಅವಕಾಶ ಸಿಕ್ಕಿದೆ. ಜನಪ್ರತಿನಿಧಿಗಳು 5 ವರ್ಷಕ್ಕೊಮ್ಮೆ ಬದಲಾಗಬಹುದು, ಆದರೆ ಅಧಿಕಾರಿಗಳು ತಮ್ಮ ನಿವೃತ್ತಿಯವರೆಗೆ ಸೇವೆ ಮಾಡುವವರು. ಹಾಗಾಗಿ ಯಾವುದೇ ಕೆಲಸಗಳನ್ನು ಅನುಷ್ಠಾನಕ್ಕೆ ತರುವ ಜವಾಬ್ದಾರಿಯುತ ಹೊಣೆಗಾರಿಕೆ ಅಧಿಕಾರಿಗಳಿಗಿದ್ದು ಇದನ್ನು ಅರಿತುಕೊಂಡು ಕಾರ್ಯನಿರ್ವಹಿಸುವಂತೆ ಸೂಚಿಸಿದರು. ಶಾಸಕರಾಗಿ ಮಾತಾಡಬೇಕಂತಂದ್ರೆ ಒಂದು ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಹೃದಯವಾಗಿ ಅವರಂತೆ ಅದು ಪಟ್ಟಣವಾಗಿ ಆಗಿರ್ತದೆ. ಎಲ್ಲರ ಕಾರಣ ಪಟ್ಟಣದ ಅಂದ್ರೆ ಈ ರೂರಲ್ ಗಿಂತಲೂ ಅರ್ಬನ್ ಏರಿಯಾ ಈ ಒಂದು ಪುರಸಭೆ ವ್ಯಾಪ್ತಿಯ ಒಂದು ಅಭಿವೃದ್ಧಿ ಆಗಲಿ ಯಾವುದೇ ಜನರಿಗಾಗಿ ಎಂದು ಕಾಣುವಂತ ವಿಷಯ. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.